ಶಬರಿಮಲೆಗೆ ಸ್ತ್ರೀ ಪ್ರವೇಶ ವಿಚಾರದಲ್ಲಿ ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧ ಬಿಜೆಪಿ ಸಂಘ ಪರಿವಾರದ ಶಕ್ತಿಗಳು ಒಕ್ಕೊರಲಿನಿಂದ ಆಹ್ವಾನ ನೀಡಿದ ಹರತಾಳದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಕಾಸರಗೋಡು ಜಿಲ್ಲೆಯಲ್ಲಿ ಕೋಮು ಗಲಭೆಯನ್ನ ಸೃಷ್ಟಿಸಲು ಯತ್ನ ನಡೆಸಿರುವುದು ಖಂಡನೀಯವಾಗಿದೆ ಎಂದು ಪಿಡಿಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ಎಂ ಬಶೀರ್ ಆರೋಪಿಸಿದ್ದಾರೆ. ಈ ಬಗ್ಗೆ ಮಂಜೇಶ್ವರ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ಇದಕ್ಕಿಂತ ಮೊದಲು ಕೇರಳ ಹಲವಾರು ಹರತಾಳವನ್ನ ಕಂಡಿದ್ದು ಅದೆಲ್ಲವೂ ಇದಕ್ಕಿಂತ ಭಿನ್ನವಾಗಿತ್ತು. ಆದರೆ ಬಿಜೆಪಿಯ ಈ ಹರತಾಳ ಮುಸ್ಲಿಂ ಧರ್ಮದ ಅಮಾಯಕರ ಹಾಗೂ ಪೊಲೀಸರ ವಿರುದ್ಧ ಬಲ ಪ್ರದರ್ಶನವನ್ನ ನಡೆಸುವ ಹರತಾಳವಾಗಿತ್ತು. ಮಾತ್ರವಲ್ಲದೆ ಈ ಹರತಾಳದಿಂದ ಬಿಜೆಪಿ ರಾಜಕೀಯ ಲಾಭವನ್ನ ಪಡೆಯಲು ಹುನ್ನಾರ ನಡೆಸಿರುವುದಾಗಿ ಅವರು ಆರೋಪಿಸಿದ್ರು. ಹರತಾಳದ ದಿನದಂದು ಬಾಯಾರು ಜಾರಂ ಪರಿಸರದಲ್ಲಿ ಸಂಘ ಪರಿವಾರ ತಂಡದಿಂದ ಆಕ್ರಮಣಕ್ಕೆಡೆಯಾಗಿ ಚಿಂತಾಜನಕ ಸ್ಥಿತಿಯಲ್ಲಿ ಮಂಗಳೂರು ಆಸ್ಪತ್ರೆಯ ನಿಗಾ ಘಟಕದಲ್ಲಿರುವ ಬಾಯಾರು ಕರೀಂ ಮುಸ್ಲಿಯಾರುಗಳ ಚಿಕಿತ್ಸಾ ವೆಚ್ಚವನ್ನ ಸರ್ಕಾರವೇ ಭರಿಸಲು ಮುಂದಾಗಬೇಕಾಗಿದೆ ಎಂದು ಬಶೀರ್ ಒತ್ತಾಯಿಸಿದರು. ശബരിമല സ്ത്രീ പ്രവേശനവുമായി ബന്ധപ്പെട്ട് സുപ്രീം കോടതിയിൽ നിന്നുണ്ടായ വിധിയുടെ പശ്ചാത്തലത്തിൽ കേരള സർക്കാർ ഭരണഘടനാപരമായ ോടും ബന്ധപ്പെട്ടുകൊണ്ട് കേരളത്തിൽ ശബരിമല സംരക്ഷണ സമിതിയും ബിജെപിയും സംഘപരിവാർ ശക്തികളും കൂട്ടത്തോടുകൂടെ നടത്തിയ ഹർത്താൽ കേരള സംസ്ഥാനത്തിന്റെ ഒട്ടുമിക്ക ജില്ലകളിലും അത് സർക്കാരിന്റെ സമീപനത്തിനെതിരെയായും സുപ്രീം കോടതിയുടെ നിലപാടിനെതിരായും സുപ്രീം കോടതിയുടെ വിധിക്കെതിരായും ആണ് ഹർത്താൽ നടന്നത് എന്നത് നമുക്കറിയാം. ഹർത്താലിൽ വ്യാപകമായ ആക്രമണങ്ങൾ ഉണ്ടായി. ഈ മഞ്ചേശ്വരം പോലീസ് സ്റ്റേഷന്റെയും കുമ്പള പോലീസ് സ്റ്റേഷന്റെയും പരിധിയിൽ നടന്ന ഈ ഹർത്താൽ കർണാടക സംസ്ഥാനത്തിലെ മേഖലകളിൽ നിന്ന് നമ്മുടെ കന്യാണ, തലപ്പാടി, അതുപോലെ ഗോവിതവടുപ്പു ഈ മേഖലയിലൂടെ വന്ന് RSSന്റെ പരിശീലനം ലഭിച്ച കലാപകാരികൾ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಅಬ್ದುಲ್ ರೆಹಮಾನ್ ಪುತ್ತಿಗೆ, ಯೂನುಸ್ ತಳಂಗರ, ಖಾದರ್ ಲಬ್ಬೈಕ್, ಆಸಿಸ್ ಶೇಣಿ, ಹನೀಫ್ ಪೊಸೋಟು ಮೊದಲಾದವರು ಉಪಸ್ಥಿತರಿದ್ದರು.